ಇವತ್ತು ನಾನು ಚಿಕನ್ ಚಿಂತಾಮಣಿ ಹೇಳಿ ಮಾಡ್ತೇನೆ. ಮೆಣಸಿನ ಚೂರು, ನೀರುಳ್ಳಿ ಉದ್ದಕ್ಕೆ ಕೊಯ್ದದ್ದು, ಚಿಕನ್, ಕರಿಬೇವು, ಬೆಳ್ಳುಳ್ಳಿ ಹಾಕ್ತೇನೆ, ಹಾಕ್ತೇನೆ. ಮೆಣಸು ಹಾಕುವಾಗ ಅದರ ಬೀಜ ಎಲ್ಲ ತೆಗಿಬೇಕು. ಈಗ ನೀರುಳ್ಳಿ ಹಾಕ್ತೇನೆ. ಈಗ ಚಿಕನ್ ಹಾಕ್ತೇನೆ. ಚಿಕನ್ ಒಂದು ಅರ್ಧ ಕೆಜಿ ತೆಗೆದುಕೊಂಡಿದ್ದೇನೆ. ನೀರು ಹಾಕ್ಲಿಕ್ಕಿಲ್ಲ. ಈಗ ಮುಚ್ಚಿಡ್ತೇನೆ. ಈಗ ಉಪ್ಪು ಹಾಕ್ತೇನೆ. ನೀರು ಹಾಕ್ಲಿಲ್ಲ ನಾನು. ಈಗ ಚಿಕನ್ ಚಿಂತಾಮಣಿ ಆಯ್ತು. Like and subscribe for more such video updates.